ಮುಲ್ಕಿ ಮೂಡುಬಿದ್ರೆ ರೂಟ್ನಲ್ಲಿ ಸಂಚರಿಸುತ್ತಿರುವ ಕಟೀಲು ಮೂಲದ ಲೆಸ್ಟರ್ ಟ್ರಾವೆಲ್ಸ್ ತಮ್ಮ ನೂತನ ಬಸ್ಸಿಗೆ ಇಸ್ರೇಲ್ ಎಂದು ಹೆಸರಿಟ್ಟಿದ್ದು ಇದು ವಿವಾದಕ್ಕೆ ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿರುವ ಹಿನ್ನೆಲೆಯಲ್ಲಿ ಬಸ್ಸಿನ ಮಾಲಕರೇ ಮರುದಿನವೇ ಬಸ್ಸಿನ ನಾಮಫಲಕವನ್ನ ಜೆರುಸಲೇಂ ಎಂದು ಬದಲಾಯಿಸಿದ್ದಾರೆ. ಪ್ಯಾಲೆಸ್ತೀನ್ ಹಾಗೂ ಇಸ್ರೇಲ್ ನಡುವೆ ಆಗಾಗ ಯುದ್ಧ ನಡೆಯುತ್ತಿದ್ದು, ಈ ನಡುವೆ ಕಟೀಲು ಲೆಸ್ಟರ್ ಟ್ರಾವೆಲ್ಸ್ ಮಾಲಕರು ತಮ್ಮ ನೂತನ ಬಸ್ಸಿಗೆ ಇಸ್ರೇಲ್ ನಾಮಫಲಕ ಅಳವಡಿಸಿದ್ದು ಒಂದು ವರ್ಗದ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಬಸ್ನಲ್ಲಿ ಪ್ರಯಾಣದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಂತೆ ಎಚ್ಚೆತ್ತ ಬಸ್ಸಿನ ಮಾಲಕರು ಬಸ್ಸಿನ ಹೆಸರನ್ನ ಜೆರುಸಲೇಂಗೆ ಬದಲಾಯಿಸಿದ್ದಾರೆ. ಈ ಬಗ್ಗೆ ಮಾಲಕ ಲೆಸ್ಟರ್ ಕಟೀಲು ಮಾಧ್ಯಮದ ಜೊತೆ ಮಾತನಾಡಿ, ಸಾಮಾಜಿಕ ಜಾಲತಾಣದಲ್ಲಿ ಬಸ್ಸಿನ ಹೆಸರು ಬಗ್ಗೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬದಲಾಯಿಸಲಾಗಿದೆ ಎಂದರು. ಇದೀಗ ಬಸ್ಸು ಇಸ್ರೇಲ್ಗೆ ಹೋಗಿ ಜೆರುಸಲೇಂಗೆ ವಾಪಸ್ ಆಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಗುತ್ತಿದೆ ಎಂದು ಅವರು ಬೇಸರದಿಂದ ಹೇಳಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರಲಾಗಿದೆ ಎಂದಿದ್ದಾರೆ.